ಈ ಮಹೇಶ್ ಅಣ್ಣ ನೆಟ್ವರ್ಕ್ ಇತ್ತು. ಹಿರೇಗೆ ನೆಟ್ವರ್ಕ್ ಇತ್ತು ಇತ್ತು ಕಟ್ ಮಾಡ್ತಾರೆ ಏರ್ಲ ಜಾಯಿನ್ ಆಯ್ತು ಮಹೇಶ್ ಸುಳ್ಳೆ ಬನ್ನಿ ರವೀಂದ್ರಣ್ಣ ಜಾಯಿನ್ ಆಗ್ತೇನೆ. ದೂರ ಎಸ್ಕೇಪ ಕಲಲಂ ಖಾಲಿ ಒಂತೆತ್ತು ತೂವರ ಮಾತ್ರ ಇರಿ ಗಾತು ತೋಚಿ ಐಟ್ ಇತ್ತನು ಒಂತೇನು ಅವು ನೀರಡಿತ್ತಣೈತಿ ಅಂಚೆ ಎಸ್ಕೇಪು ಯಾರು ಅಂದ ಯಾರು ಎಸ್ಕೇಪ್ ಆಯ್ಯಾರ ಐಂಕಿಲ ಒತ್ತಿಗೆ ಅಂಡೆ ಐಂಕಿಲ ಒತ್ತಿಗೆ ನಾನೇನು ಬಕ್ಕಸುರೇನ ಒಡ್ತಿದ್ದಂತ ಎಲ್ಲ ಊರುಗ ಎಂಕ್ ನೆಟ್ವರ್ಕ್ ತಿಕ್ಕುಜಿ ಅಂದೆ ತೀರು ಇನ್ನಿತ್ತು ಫೋನಾಗ ನೆಟ್ವರ್ಕ್ ಪತ್ತಂದು ಹೋಗು ಒಂಜಿಕ್ಕಿಲ್ಲ ನೆಟ್ವರ್ಕ್ ಪತ್ತಂದು ಹೋಗು ಸೂಪರ್ ಥ್ಯಾಂಕ್ ಯು ಗೋಲ್ಡ್ ಹತ್ತು ಗೋಲ್ಡ್ ಸೂಪರ್ ಥ್ಯಾಂಕ್ ಯು ರಂಜಿತಣ್ಣ ಹಾಯ್ ಹೇಗಿದ್ದೀರಾ ಸಿಸ್ ನಾನು ಸೂಪರ್ ನೀವು ಹೇಗಿದ್ದೀರಾ ಟೀ ಆಯಿತಾ ರಂಜಿತಣ್ಣ ಲೈಕ್ ಕೊಡಿ ನೀವು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಮನೆಯಲ್ಲೆಲ್ಲ ಚೆನ್ನಾಗಿದ್ದ ಎಲ್ಲರೂ ಚೆನ್ನಾಗಿದ್ದಾರೆ ನಿಮ್ಮ ಮನೆಯಲ್ಲಿ ಹೇಗಿದ್ದಾರೆ ನೀವು ಎಂತ ತಿಂಡಿ ತಿಂದ್ರಿ ಫ್ರೀ ಚೆಕಪ್ ಇದೆ ಮಾಡ್ಕೊಂಡು ಬನ್ನಿ ಎಂತ ಚೆಕಪ್ಪು ರಂಜಿತಣ್ಣ ಎಲ್ಲಿ ಎಂತ ಚೆಕಪ್ ಇದೆ ಪ್ರಕಾಶ್ ಅವರು ಹಾಯ್ ಪ್ರಕಾಶ್ ಅವರು ನಗ್ತಾ ಇದ್ದೀರಾ ನಗಿದೆ ಹೋಯ್ತು
ಕೋಲ್ಡ್ ಕುಡಿದೆ, ನೋ ತಿಂಡಿ. ಹೌದಾ? ಹಾಸ್ಪಿಟಲ್ನಲ್ಲಿ ಫ್ರೀ ಚೆಕಪ್ ಇದೆ. ಹೌದಾ? ಯಾರಿದ್ದು ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ನಾನು 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 ಲೈಕ್ ಕೊಟ್ರ 2 ಲೈಕ್, ಥ್ಯಾಂಕ್ ಯು. ರಂಜಿತಣ್ಣ ಉಳ್ಳಾರ ಎಸ್ಕೇಪ್ ಅಯ್ಯಿರಿ. ಯಾರಿದ್ದೀರಾ ಕಮೆಂಟ್ ಹಾಕಿ. ಲೈಕ್ ಕೊಡಿ ಗೈಸ್. ಯಾರದು ಲೈಕ್ ಕೊಟ್ಟದ್ದು? ಥ್ಯಾಂಕ್ ಯು. ಕಮೆಂಟ್ ಹಾಕಿ ಲೈಕ್ ಕೊಟ್ಟವರು. ಕಮೆಂಟ್ ಬರ್ತದೆ. ಯಾರಿದ್ದೀರಾ?
ಹಾಂ, ಮೆಸೇಜ್ ಬಂದಿದ್ದ, ನನಗೆ ಯಾಕೆ ಶೋ ಆಗ್ತಿಲ್ಲ? ಓ ದೇವರೇನ. ಸೂಪರ್ ರೈವು, ಥ್ಯಾಂಕ್ ಯು ಪ್ರಕಾಶ್ ಅವರು. ಪವಿತ್ರ ಪವಿ ಅವ್ರು ಬಂದರು. ಲೈಕ್ ಡನ್, ಥ್ಯಾಂಕ್ ಯು. ದಾದೆ ತಿಂಡಿ ಬ್ಲೂ ಕೊಡಿ ಸಿಸ್ಟರ್. ಇಲ್ಲಿ ಹಾಗಾದರೆ ಒಂದು ನಿಮಿಷ. ಈಗ ಬಂತು. ಒಂದು ಬ್ಲೂ ಕೊಡ್ತೇನೆ. ಪವಿತ್ರ ಇದ್ದೀರಾ? ಬ್ಲೂ ಥ್ಯಾಂಕ್ ಯು ಪವಿತ್ರ ಅವರೇ, ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಅಂತ. ಪ್ರಕಾಶ್ ಅವರು ಥ್ಯಾಂಕ್ ಯು. ಪ್ರಕಾಶ್ ಅವರೇ ಸೂಪರ್ ಅಂತ, ಥ್ಯಾಂಕ್ ಯು ಸಿಸ್. ಲೈಕ್ ಅಂತ ಯಕ್ಷ ಅವರು. ಹಾಯ್ ಯಕ್ಷ ಅವರೇ, ಹೇಗಿದ್ದೀರಾ? ಸೂಪರ್ ಸೂಪರ್, ಥ್ಯಾಂಕ್ ಯು. ಏನು ಸೌಂಡ್ ಅದು? ಹೇಗಿದ್ದೀರಾ ಅಕ್ಕ? ಚೆಂದ ಮಾಡಿದ ಊಟ ಆಯಿತು, ನಿಮ್ದಾಯ್ತಾ? ಸೂಪರ್ ಸೂಪರ್, ಥ್ಯಾಂಕ್ ಯು. ಹೈಡಲ್ಲಿರೋರು ಬಂದು ಲೈಕ್ ಮಾಡಿ, ಇವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ಯಕ್ಷ ಅವರು. ಹಾಯ್ ಯಕ್ಷ ಅವರೇ ಅಂತ ಪ್ರಕಾಶ್ ಅವರು. ಸೂಪರ್ ಸೂಪರ್, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ಮಾತಾಡಲ್ವಾ? ನನಗೆ ಕಮೆಂಟ್ ಶೋ ಆಗ್ತಿರ್ಲಿಲ್ಲ ಸಿಸ್. ಬಾಯ್ ಅಂತ ಹೇಳ್ತೇವೆ ಪ್ರಕಾಶ್ ಅವರು. ಎಲ್ಲಿಗೆ ಹೋಗುದು? ನಿಲ್ಲಿ, ಲೈಕ್ ಕೊಡಿ. ಹೇಮಂತ್ ಹಾಯ್ ಹಾಯ್. ಹೇಮಂತ್ ಅಲ್ಲ, ಸಾರಿ, ಹರೀಶ್ ಹಾಯ್. ಹೇಗಿದ್ದೀರಾ ಹರೀಶ್ ಅವರೇ? ಟೀ ಆಯಿತಾ ನಿಮ್ಮದು? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಪ್ರಕಾಶ್ ಅವರು ಇದ್ದೀರಾ? ನಾನು ಚೆನ್ನಾಗಿದ್ದೇನಕ್ಕ. ಹೌದಾ, ಟೀ ಆಯಿತಾ ನಿಮ್ಮದು? ಪ್ರಕಾಶ್, ಪವಿತ್ರ ಸಿಸ್ ಇದ್ದರೆ ಬನ್ನಿ. ಸಾರಿ ಆಯಿತಾ, ನನಗೆ ಕಣ್ಣು ಶೋ ಆಗಿಲ್ಲ. ಟೀ ಆಯಿತು. ಹೌದಾ, ಎಂತ ತಿಂಡಿತ್ತು? ಈಗ ಯಕ್ಷಗಾನ ಇಲ್ಲ ಅಲ್ಲ ಈಗ? ಬನ್ಸ್ ಇದೆಯಾ? ಬನ್ಸ್ ಇಲ್ಲ ಪ್ರಕಾಶ್ ಅವರು. ಸಮೋಸ ಬೇಕಾ? ಸಮೋಸ. ಪವಿತ್ರ ಸಿಸ್ ಎಲ್ಲಿ ಹೋದ್ರು? ಇಲ್ಲ, ಮೇಳ ಮುಗ್ದಿದೆ. ಹೌದು, ಈಗ ರೆಸ್ಟ್ ಅಲ್ಲ ನಿಮಗೆ. ಓ ಗೈಸ್, ಬನ್ನಿ, ಕಮೆಂಟ್ ಹಾಕಿ, ಲೈಕ್ ಕೊಡಿ. ಹೌದು, ಪ್ರಕಾಶ್ ಅವರೇ ಎಂತ ತಿಂದ್ರಿ? ಸಮೋಸ ಕೊರಲೆ ಅಲ್ಲ. ನನ್ನ ಲೈವ್ಗೆ ಬಂದಿಲ್ಲ ನೀವು. ಯಾಕೆ? ಬಂದಿದ್ದೆ ಯಕ್ಷ ಅವರೇ. ಮೊನ್ನೆನ ಬಂದಿದ್ದಲ್ಲ. ನಿನ್ನೆ ಬರಲಿಕ್ಕೆ ಆಗಿಲ್ಲ. ನಿನ್ನೆ ಯಾವತ್ತ ಬಂದಿದ್ದೆ, ನೀವು ಕಮೆಂಟ್ ಓದಿದ್ರಿ. ಪ್ರಕಾಶ್ ಅವರು ಕೂಡ ಲೈವ್ ಮಾಡ್ತಾರೆ ಸಂಜೆ. ಅವ್ರ ಲೈವ್ಗೂ ಸಪೋರ್ಟ್ ಮಾಡಿ. ಪ್ರಕಾಶ್ ಅವರು ಯಕ್ಷ ಅವರಿದ್ದಾರಲ್ಲ, ಅವ್ರು ಲೈವ್ ಮಾಡ್ತಾರೆ ಆಯಿತಾ? ಇವತ್ತು ಬನ್ನಿ 6 ಗಂಟೆಗೆ. ಆಯ್ತಾಯ್ತು, ಬರ್ತೇನೆ 6 ಗಂಟೆಗೆ. ಪ್ರಕಾಶ್ ಅವರೇ, ರವೀಂದ್ರ ಅಣ್ಣ ಹಿರೆ ಗುದ್ವೆ ಪಕ್ಕಡ ಹಿರೆಗೆ ನನ್ನ పద్య పండ్ర పన్పుజిరే ನೀರು ಪ್ರಮಾಣ ವಚನ ಮಲ್ತಾರಕ್ಕೆ ಯಾನು ಪದ್ಯ ಪಂಡ ಏರೆಗ್ಲಿ ಇಷ್ಟ ಆಪುಜಿ ಪ್ರಕಾಶ್ ಐಕ್ ಪನ್ಪುಜ. ಪ್ರಕಾಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ರವೀಂದ್ರನ್ ಇರು ಟುಗೆದರ್ ಲೈವ್ ಬರ್ಪೇವಂತನಾರು ಯಾನ್ ಕಾಪುನ್ ಮಾರು ಬೊಕ್ಕ ಹೆಣ್ಣು ಮಾಡ್ತಾನೆ ಗೊತ್ತುಂಡು ಭಾಷೆ ಇಲ್ಲದ ಪ್ರೇತಗಳು. ಹಾಯ್ ರವೀಂದ್ರ ಅವರೇ ಅಂತ ಪ್ರಕಾಶ್ ಅವರು. ಪ್ರಕಾಶ್ ಅರ್ಥ ಅಂಡೇರಿ ಈಗ ಇರಲಕ್ಕೆ ಎನ್ನ ಸ್ವರ ಇಜ್ಜಿ ಟುಗೆದರ್ ಬರ್ಪೈತೆ ಪೊಲೆ ಏನು ಕುಡರ ಮನ್ಪುಜಿ ನಾನು ಎಲ್ಲ
ಅವಾರ್ಡ್ ಇವಾಗ ಅವಾರ್ಡ್ ಕೊರ್ನ್ಯಾರ ಯಕ್ಷ ಅವರಿದ್ದೀರಾ ಮುಸುಂಟು ಗುದ್ದಾರ ಉಂಟು ಮುಸುಂಟು ತಿರ್ಗ ಅವರ ಇದು ಅಯ್ಯೋ ದೇವ ಅದೇ ಅಯ್ಯೋ ದೇವ ಇಲ್ಲ ಅಶೋಕ್ ಬ್ರದರ್ ಹಾಯ್ 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 ಆಲ್ ಅಂತ ಹೇಳ್ತಿದ್ದಾರೆ ಅಶೋಕ್ ಬ್ರದರ್ ಹಾಯ್ ಹೇಳ್ತಿದ್ದಾರೆ ಅಶೋಕ್ ಬ್ರದರ್ ಅವ್ರು ಕೂಡ ಹಾಯ್ ಹೇಳಿ ಈ ಸುಳ್ಳು ಬಂದ್ನು ಏನ ಸುಳ್ಳು ಬಂದ್ನು ಯಾಕಂಡು ಪಡ್ಕೇಳಲೆ ಮಹೇಶ್ ಅಣ್ಣ ಕೇಳಲೆ ಮಹೇಶ್ ಅಣ್ಣ ಕಮೆಂಟ್ ಪಾಡ್ದೇರು ಗೊತ್ತುಂಡೆ ಸಪೋರ್ಟ್ ಬೇಕಾ ಮುದ್ದು ಬೇಕಾ ಗುದ್ದು ಬೇಕಾ ಲೈಕ್ ಬೇಕಾ ಎಲ್ಲ ಬೇಕು ಪ್ರಕಾಶ್ ಅವರೇ ಅಶೋಕ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ ಹಾಯ್ ರವೀಂದ್ರ ಬ್ರೋ ಅಂತ ಅಶೋಕ್ ಬ್ರದರ್ ಅವು ಲಾಸ್ಟ್ ನನಗೆ ಅಂಚೆನ ನವೀನ್ ಅಣ್ಣ ಹಾಯ್ ಹಾಯ್ ನವೀನ್ ಅಣ್ಣ ಎಂಚಲ್ಲರು ಚಾ ಪರಿಹಾರ ಚಾ ಪರಿಹಾರ ರವೀಂದ್ರಣ್ಣ ಅಂತ ಪ್ರಕಾಶ್ ಅವರು ಎಲ್ಲ ಎದ್ದಾಗ ಎಲ್ಲ ಬೈಯಾಡ್ ಹಾಯ್ ನವೀನ್ ಬ್ರೋ ಅಂತ ಬ್ರದರ್ ಚಾಂಡ್ ಈರ್ನಾಂಡ ಪ್ರಕಾಶ್ ಬ್ರೋ ಅಂತ ರವೀಂದ್ರಣ್ಣ ಚಾಂಡಿ ಚಾ ಇಜ್ಜಿ ಅಶೋಕ್ ಬ್ರದರ್ ಇರಗದಾದಿತ್ತು ತಿಂಡಿ ನವೀನಣ್ಣ ಓಲ್ಪೋಯರಿ ಹಾಯ್ ಬಂದು ನವೀನಣ್ಣ ಓಡಿపోయారు ಎಲ್ಲ ಎಲ್ಲ ಕಾಂಡೆ ಲೈವ್ ಮನ್ ಎಲ್ಲ ಕಾಂಡೆನಾ ಫ್ರೀ ಇತ್ತಣ್ಣ ಲೈವ್ ಮನ್ಪುನಿ ಬ್ಯುಸಿ ಇತ್ತಡ ಹಾಯ್ ಅಶೋಕ್ ಅವ್ರೆ ಅಂತ ಪ್ರಕಾಶ್ ಅವರು ಅವರೆಕಾಳು ತೊಂಡೆಕಾಯಿ ಬೆಂಡೆಕಾಯಿ ಎಂಕ್ ಟುಗೆದರ್ ಬರೋಡಿತ್ತು ಬಕ ಅನಾಥ ಬರ್ತು ಟುಗೆದರ್ ಅಂದಿನ ಗಿರಿನ ಜೈದನ ಅದೇ ಅಶೋಕ್ ಬ್ರದರ್ ಆರ್ ಜೈದಿನಕ್ಕೆ ಅನಿಸಿ ಹಾಯ್ ಪ್ರಕಾಶ್ ಬ್ರೋ ಅಂತ ಅಶೋಕ್ ಬ್ರದರ್ ನವೀನ್ ಅನ್ನ ಒಡೆಪೋಯಿರು ಇರ್ನ ಕಾಮಿಡಿ ಬಕ ಎಂಚಿನ ತುಲೇರ್ನ ಕಾಮಿಡಿಗೆ ಯಾನೆ ಕಡೆ ಆನ್ ದೀತೆ ಆರುಂಡತೆ ಜೈದಿನ ಅಂತ ಯಾನ್ ಮೊರನೆಲ್ಲ ಬತ್ತಿತ್ತೆ ವಾಪಸ್ ಹೋದು ಒಡೆ ಅಜ್ಜಡಿ ನವೀನಣ್ಣ ಕೂಕು ಮಹೇಶಣ್ಣ ಊರು போயிரு ಅವು ಇತ್ತೆ ಆನ್ ಮನ್ಪರಾಗ ಆಪುಜ ಇಜ್ಜಿ ಇತ್ತೆ ಎಂಚ ಆನು ಇತ್ತೆ ಒಳಗೆ ಆನು ಅಂತ ನೀರ ಮಂಡೆ ಯಾರು ಐಡಲ್ಲಿ ಇರಬೇಡಿ ಫ್ರೆಂಡ್ಸ್ ಬೇಗ ಬನ್ನಿ ಭಾಗ್ಯಶ್ರೀ ಲೈವ್ಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು ಮುದ್ದು ಸಿಸಿರು ಒಂದು ಬಕೆಟ್ ನೀರು ಮೈಪೊಡು ಅರ ಮಂಡೆಗೆ ಹತ್ತು ಮೆಸೇಜ್ ಅದನ್ನು ಓಕೆ ಎಲ್ಲ ಮಾರ್ನಿಂಗ್ ಲೈವ್ ಮನ್ಪು ಎಲ್ಲ ಮಾರ್ನಿಂಗ್ ಲೈವ್ ಮನ್ ಬ್ಯುಸಿ ಇತ್ತಡ ಮನ್ಪುಜಿ ಫ್ರೀ ಇತ್ತಡ ಮನ್ಪ ಹಾಯ್ ಸತೀಶ್ ಅಣ್ಣ ಹಾಯ್ ಹಾಯ್ ಲೈಕ್ ಕೊಡಿ ಗೈಸ್ ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿ ಯಾ ಟುಗೆದರ್ ಜಾಯಿನ್ ಆಪೆ ಈರೊಂದು ಪ್ರಮಾಣ ವಚನ ಸ್ವೀಕಾರ ಅಂದರೆ ಯಾ ನಂಬೆ 7 ಲೈಕ್ ಥ್ಯಾಂಕ್ ಯು ಸತೀಶ್ ಅಣ್ಣ ಸತೀಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಕಡ್ಲಾಡಾಯ್ ಮಾಡ್ತಿರುತ್ತೆ ಹಾಯ್ ಅಂತಿದ್ದು ಹಾಯ್ ಸತೀಶ್ ಅವರೇ ಅಂತ ಪ್ರಕಾಶ್ ಅವರು ಅಶೋಕ್ ಬ್ರದರ್ ಈರ್ ಪೋಡಿ ಹೆಚ್ಚು ಬಲೆ ಇರ್ ದೂರ போயிரு ಪೋಡಿ ನಾನು ಹಾಯ್ ಬಂದು ದೂರ ಮಾಯಕಾಯರ ಸೂಪರ್ ಲೈವ್ ಥ್ಯಾಂಕ್ ಯು ಇನ್ನು ಕೂಲಿಗೆ ಪ್ರಮಾಣ ವಚನ ಸ್ವೀಕಾರ ಅಂತ ಒದ್ದು ತಂಗಿ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು
ಮಾವಿನ ಹಣ್ಣು ಕೊಡ್ತಿದ್ದಾರೆ. ಸತಿ ಸತೀಶ್ ಅಣ್ಣ ಬೇಜಾರು ಮಾಡಬೇಕು. ಪನ್ಪುನ ಪೂರ ಬಂದಾಣಿತ್ತು ಬೇಜಾರಾಗಲಾರಟ್ಟಿಗೆ ಲಾಸ್ಟ್. ನಾ ಸ್ವಲ್ಪ ಹಾಗೇನಿ, ಅದು ಎಲ್ರಿಗೂ ಗೊತ್ತು. ಅವರಿಗೆ ಅಂತಲ್ಲ, ನನಗೂ ಗೊತ್ತು. ನಮಸ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲ ಹೋದ್ರ ಹೋಗ, ಅದೇ ಕುದುರೆದ್ದು ಮೆಸೇಜ್ ಆಗ್ತದೆ. ಕುದುರೆದ್ದು ಮಾತ್ರ ನೀವು ಇದ್ರೆ ಬರುದು. ಫಸ್ಟ್ ತೀರ್ಥ ಕೊರ್ಪಿನಿ ಬೊಕ್ಕ ತೀರ್ಥ ಕೊರ್ಪಿನಿ ಬೊಕ್ಕ ಪ್ರಧಾನ ಏನು ಮಂಡೇ ಎಲ್ಲ ಮಾರ್ನಿಂಗ್ ಲೈವ್ ಮನ್ಪು ಪ್ಲೀಸ್ 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 ರೆನೆಂಡು ಕೆರೋಡಿರೇನು ಗನ್ನು ವಾಡ್ದು ಗನ್ನು ದೀದಿರೇನು ಕೆರೋ ಎಂಕ್ ಟುಗೆದರ್ ಲೈವ್ ಜಾಯಿನ್ ಆವು ಅಂದ ನಾನು ಲೈವ್ ಮಲ್ಪೆ ಬಂದಿರದ ನಿಧಾನಕ್ಕೆ ಅವು ಒಂಜಿ ಪನ್ಲೆ ಡಬ್ಬಡ ನಿಧಾನಕ್ಕೆಲ್ಲ ಬೇಗಕ್ಕೆಲ್ಲ ನಗ್ತಾ ಇದ್ದೀರಾ ಅಣ್ಣ? ಸತೀಶ್ ಅಣ್ಣ ಬನ್ನಿ ಮರ ಅಂತ ಹೇಳ್ತಿದ್ದಾರೆ. ಅವರು ಹೋದ್ರು ನೋಡಿ, ಬೇಜಾರಲ್ಲಿ. ಬೇಜಾರು ಮಾಡಬೇಡಿ. ಹೌದು, ನೀರು ಬೇಕಾ? ನೀರದ್ದು ಬಾಟ್ಲು ಬೇಕಾ? ಕಾಣ್ತದೆ. ಎಲ್ಲಿ ಹೋಯ್ತು ಮರ? ಹೋಯ್ತಾ? ಹಾಂ, ನೀರಿದ್ದು ಬಾಟ್ಲು. ಇದು ಬಾಗಿಲು, ಅದು ಬಾಗಿಲು. ಕೋಲ್ಡ್ ನೀರುಂಡಾ ಇಜ್ಜಿ? ಕೋಲ್ಡ್ ನೀರಿಜ್ಜಿ, ಕೋಲ್ಡ್ ಇರೇ ಬೆರಿಕು ಹಾಡುಡು ಆತೆ. ಒಂದು ಕಂಡಿ ಕಿಟಕಿ ನೋಡಿ, ಕಿಟಕಿ ಬುತ್ತಿ ಎಲ್ಲ ಬುತ್ತಿ ಬೋಡತ್ತ. ಎಲ್ಲ ಎಣ್ಣೆರು ಮನೆ ಮಾರಿ ಪೂರ ಪನೊಂದುಲ್ಲಲ್ಲಿಂದ ಒಡೆ ಪೋಯರು ಪೂರ ಪೋಯಿನ್ಯಾ ಹೊರ ಬಲೆ ಅಣ್ಣ, ಹೊರ ಬಲೆ ಅಕ್ಕ. ಬೊಕ್ಕ ದಾಯಕ್ ಅಕ್ಲ ಪೋದ್ ಪೂರ ಲೈವ್ ಪೋದು ಅಂಚೆ ಬಂತು. ಹೆಂಗೆ ನಾನು ಗೊತ್ತೀರ ಅಕ್ಕಲ್ ಡನಿಕೆ ಇಲ್ಲ ಏನಾಡೇನಿಗೆ ಹೆಂಗೆ ಗೊತ್ತು? ಅಂಚೆ ಪಂಡ ಪೂರ ಕೇನುವೆರ ನಂಗೆ ಗೊತ್ತಿಲ್ಲ ಅಣ್ಣ. ಅದು ನಾನು ಗೊತ್ತಿಲ್ಲ ಶಿವನೇ.
11 ವರ್ಷಕ್ಕೆ ಅಕ್ಕನ ಕಳ್ಕೊಂಡು ವೈಟ್ನಲ್ಲಿ ಹುಡುಕ್ತಾ ಇದ್ದೀನಿ ನಾನು. ವೈಟಿ ಮಗ ಅಂತಾರೆ ನನ್ನ. ಒಂದು ರಾಹುಲ್ ಅಣ್ಣೇನಾ? ಹಾಂ, ಒಂದು ರಾಹುಲ್ ಅಣ್ಣೇನಾ ರಾವಣ? ಹಾಕನ ಮೊಬೈಲ್ ಹಾಕನ ವೈಟಿ ಹಾಕನ ರೀಚಾರ್ಜ್ ಅಂದು ಅವು ಇರು ಆರ್ನೊಂಜಿ ಅಕ್ಕ ಓಲ್ ನಾಪತ್ತಾತೆರಿಂದ ಗೊತ್ತಾಪ ಜಾತ ಮಾರ ಆರ್ನೊಂಜಿ ಅಕ್ಕನ ನಾರ್ದು ಕೊರ್ಲಿ ರಾಹುಲ್ ಅಣ್ಣ ಎಂಚಿನಿ ಆರೇನಾ ಉಗ್ರಂ ಬನಂಗುಲ್ಲೇರು ರಾಹುಲ್ ಅಣ್ಣ ಅಂಚೆ ಮೆಸೇಜ್ ಮಾಡುವೇರು. ಉಗ್ರಾವತಾರ. ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ ಮಾಡಿ. ಬೊಕ್ಕ ಬರ್ಪೆ ರಾಹುಲ್ ಅಣ್ಣನ ಅಣ್ಣ ಇರ್ನ ಲೈವ್ಗೂ ಕನ್ಫರ್ಮ್ ಮಾಡ್ಕೊಂಡು ಅಂದ. ಹೆಣ್ಣು ಮಕ್ಕಳ ಆಂಬ್ಲೆನ್ಸ್ ತಗೊಂಡು ಬಂದು ಆಂಬ್ಲೆನ್ಸ್ ತಗೊಂಡು ಬಂದ. ಇವರೆಂತ ಹೇಳ್ತಿದ್ದಾರೆ ಚಾನಲ್ ಇಜ್ಜಿ ಅಂತ ಅಂಚಂಡ ಆರತ್ತ ಅಂದಿ. ಸ್ಪಂದನ ಸಿಸ್ ಹಾಯ್ ಹಾಯ್. ಸ್ಪಂದನ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಒಂಟೆ ಅಂತ ಹೇಳ್ತಿದ್ದಾರೆ ವಿಶ್ವ ಅವರು. ಹೌದು ಒಂಟೆ. ಸ್ಪಂದನ ಸಿಸ್ ಅದು ಯಾರು ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ ಗೈಸ್. ರಾವಣ ಲಂಕೆಡ್ದು ತಪ್ಪ ಒಂದು ವೈದ. ಅದು ನಿನ್ನೆ ನಾನು ಹೈಡ್ ಮಾಡಿದ್ದೆ ರಾಹುಲ್ ಲೈವಲ್ಲಿ. ಹೌದಾ? ಅಕ್ಕ ವೈಟಿನಲ್ಲಿದ್ದಾರೆ ಸಿಗುತ್ತಾ? ಇಲ್ಲ ಅಷ್ಟೇ ಉಗ್ರ. ಹೌದಾ ಸಿಸ್ ಕೇಳ್ತಾ ಇದ್ದಾರೆ. ನೋಡುವ ಏನಾದರೂ ಬೇರೆ ಮೆಸೇಜ್ ಬಂದರೆ ನೋಡುವ. ರಾಹುಲ್ ಹೆಸರು ಹೇಳ್ಕೊಂಡು ತಿರುಗ್ತಾ ಇರು. ಆಂಬ್ಲೆನ್ಸ್ ಕೊಡೋಣ ಈಗ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಅಕ್ಕ ಎರಡನೇ ತಾಯಿ ಇದ್ದ ಹಾಗೆ. ಹೌದಾ? ಎಷ್ಟು ತಿರುಗ್ತಾನೆ ನೋಡೋಣ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಅಕ್ಕ ಅಕ್ಕ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಸಿಸ್. ಥ್ಯಾಂಕ್ ಯು ಸ್ಪಂದನ ಸಿಸ್. ರಾವಣ ಹೈಡ್ ಮಾಡ್ತಾರ. ರಾಹುಲ್ ಅಣ್ಣ ಹಾಯ್ ಹಾಯ್ ಯಪ್ಪ ಅಂತ ಹೇಳ್ತಿದ್ದಾರೆ ಸ್ಪಂದನ ಸಿಸ್. ರಾಹುಲ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಪೋಂಡು 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 ರಾವಣ ಸತ್ತ. ರಾಮ ಬಂದು ರಾವಣನನ್ನು ಕೊಂದು ಬಿಟ್ರು. ರವೀಂದ್ರಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ರಾಹುಲ್ ಅಣ್ಣ.
ರಾವಣ ಪೋಂಡು ರಾಹುಲಣ್ಣ ಅಂತ ರವೀಂದ್ರಣ್ಣ. ಸ್ಪಂದನಕ್ಕ ಹಾಯಿ ಅಂತ ಹೇಳ್ತಿದ್ದಾರೆ ರಾಹುಲಣ್ಣ. ವಾ ಮರಳು ಮಾರಾಕ್ಲಿ ರಾಹುಲಣ್ಣ ಪಲ್ಲ ಏನು ಚೊಲ್ಲರು ಚಾಪರಿಯರ. ಹಾಯ್ ರಾಹುಲ್ ಬ್ರೋ ಅಂತ ಸ್ಪಂದನ ಸಿಸ್ ಸೈಯಡ್ ಬಂದೆ ಬರ್ಪ ಎಕಡ್ಲ ಬರ್ತಿತ್ತೇರ ಗೊತ್ತಾಯಿ ಜೇರಿಂದು. ಚಾಂಡ್ ಅಂದೆ ದಾದ ತಿಂಡಿತ್ತು ಚಾಕ್. ಎಂಕ ಡೌಟ್ ಇತ್ತು ಅಂದೆ. ಆನ್ ಅಂತ ಹೇಳ್ತಿದ್ದಾರೆ ಸ್ಪಂದನ ಸಿಸ್, ಥ್ಯಾಂಕ್ ಯು. ರಾವಣ್ ಬೇರೆ ಹಿಡಿದ್ರೆ ಬಾ, ಅವನು ರಾವಣ ಆದರೆ ಸಂಹಾರ ಮಾಡೋದು ಉಗ್ರ ಅಂತ ಹೇಳ್ತಿದ್ದಾರೆ ರಾಹುಲ್ ಅಣ್ಣ. ಉಮೇಶ್ ಅಣ್ಣ ಹಾಯ್ ಹಾಯ್. ಉಮೇಶರ ಹಾಯ್ ಅಂತ ರವೀಂದ್ರಣ್ಣ. ಉಮೇಶರ ಹಾಯ್ ಅಂತ ರಾಹುಲ್ ಅಣ್ಣ. ಬ್ಯಾಕ್ಗ್ರೌಂಡ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಉಗ್ರಂ ನಮಸ್ತೆ ಅಂತ ಉಮೇಶ್ ಅಣ್ಣ. ಉಮೇಶರ ರಾವಣ ಪೋಯ್ ಒಂಟೆ ಅಂತ ಹೇಳ್ತಿದ್ದಾರೆ ಉಷಾ ಅವರು. ಹೌದು ಒಂಟೆ. ಹರೀಶ್ ಅವರು ಮುದ್ದು ಅಂತ ಹೇಳ್ತಿದ್ದಾರೆ, ಹೇಳಿ ಹರೀಶ್ ಅವರೇ. ರವಿ ಅಣ್ಣ ಅಂತ ನಗ್ತಿದ್ದಾರೆ ಸ್ಪಂದನ ಸಿಸ್. ಸ್ಪಂದನ ಸಿಸ್ ನಮಸ್ತೆ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಹೇಮಂತ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರಾಹುಲ್ ಅಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ ಮಾಡಿ. ಸ್ಪಂದನ ಮೇಡಮ್ ಹಾಯ್ ಅಂತ ಹರೀಶ್ ಅವರು. ಹಾಯ್ ಆಲ್ ಫ್ರೆಂಡ್ಸ್ ಅಂತ ಸ್ಪಂದನ ಸಿಸ್. ಯಾರು ಅದು ಯಾರ ಐಡಿ ಹೋಯ್ತು. ಸುಮಸಿಸ್ ಹಾಯ್ ಎಂಚಲ್ಲರ್. ಸುಮಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ ರಾಹುಲ್ ಅಣ್ಣ. ರಾವಣ ಪೋಂಡತ್ತ ಈ ಸಿಂಗಂ ಬನ್ನಗ ಅಂತ ಉಮೇಶ್ ಅಣ್ಣ. ರಾಹುಲ್ ಅಣ್ಣ ನಮಸ್ತೆ ಅಂತ ಹೇಳ್ತಿದ್ದಾರೆ ಸುಮಕ್ಕ. ಸುಮಾ ಮೇಡಮ್ ಹಾಯ್ ಅಂತ ಹೇಳ್ತಿದ್ದಾರೆ ಹರೀಶ್ ಅವರು. ಯಾನ್ ಪೊಪ್ಪೆ ಅಪ್ಪೆಲ್ಲಾಗ ಪೋಂದಿಲ್ಲ ಅಂದೆ. ಎಂಚ ಉಲ್ಲರು ಸುಮಾ ಮೇಡಮ್ ಅಂತ ಹರೀಶ್ ಅವರು. ಹೇಮಾ ಅಂತ ಹೇಮಾ ನಮಸ್ತೆ ಅಂತ ಹೇಳ್ತಿದ್ದಾರೆ ಸುಮ್ಮಕ್ಕ. ಅಕ್ಕ ಲೈಕ್ ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಹೇಮಂತ್ ನಮಸ್ತೆ ಅಂತ ಹೇಳ್ತಿದ್ದಾರೆ. ತುಮಕೂರು ನನ್ನವರು. ಹೌದಾ, ನಾನು ಉಂಟಲ್ಲ ಹಿಡಿದು. ಸಾಗರಣ್ಣ ಹಾಯ್ ಹಾಯ್. ಫೇಕ್ ಐಡಿನಾ? ಹೌದಂತ ಸಿಸ್. ಸಾಗರನ ಹಾಯ್ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಸುಮಾ ಮೇಡಮ್ ಯಾಕೆ ಅಂತ ಕೇಳ್ತಿದ್ದಾರೆ ಹೇಮಂತ್ ಅವರು. ಸ್ಪಂದನ
ನಮಸ್ತೆ ಅಂತ ಹೇಳ್ತಿದ್ದಾರೆ ಹರೀಶ್ ಅವರು. ಸುಮಕ್ ನಗ್ತಿದ್ದಾರೆ. ಸಾಗರ್ ಹಾಯ್ ಅಂತ ರಾಹುಲ್ ಅಣ್ಣ. ಸಾಗರ್ ನಮಸ್ತೆ ಅಂತ ಸುಮಕ್ಕ. ಉಮೇಶ್ ಬ್ರದರ್ ನಮಸ್ತೆ ಅಂತ ಸಾಗರ್ ಅಣ್ಣ. ಧನ್ಯವಾದಗಳು ಅಂತ ರೈಡರ್ ಅಣ್ಣ. ಸ್ಪಂದನ ಅಂತ ಹೇಳ್ತಿದ್ದಾರೆ ಸಾಗರಣ್ಣ. ಸಾಗರಣ್ಣ ಹಾಯ್ ಅಂತ ರೈಡರ್ ಅಣ್ಣ. ಉಮೇಶರು ರಾವಣ ಕರ್ಕೊಂಡು ಹೋದದ್ದು ಅಂತ ರಾಹುಲ್ ಅಣ್ಣ. ಸುಮಕ್ಕ ಕಂಕನೆ ಬೋರಿಯ ಪನಂದಲ್ಲಿ ರೈಡರ್ ಅಣ್ಣ. ಟೀ ಬೇಡ ಕಷಾಯ ಬೇಕು ಅಂತ ಸುಮಕ್ಕ. ಸಾಗರ್ ಎಂಕ್ ವಾಟ್ಸಪ್ ಮಲ್ಪಿ ಸ್ವಾಮಿ ಅಂತ ಉಮೇಶ್ ಅಣ್ಣ. ರಾಹುಲ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರೈಡರ್ ಅಣ್ಣ. ರೈಡರ್ ಅಣ್ಣ ನಮಸ್ತೆ ಅಂತ ಸುಮಕ್ಕ. ಇದು ಯಾರು ಮಾರೆ ಇನ್ನೊಂದು ಐಡಿ. ರೈಡರ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರಾಹುಲ್ ಅಣ್ಣ. ಉಗ್ರಮ್ ಅಂತ ಉಮೇಶ್ ಅಣ್ಣ. ಲಕ್ಕಲೆ ಅಂತ ಸುಮಕ್ಕ. ರೈಡರ್ ಅಣ್ಣ ನಮಸ್ತೆ ಅಂತ ಹೇಳ್ತಿದ್ದಾರೆ. ಕುಂದುಪುರ ರಾಹುಲ್ ಅಣ್ಣ ಮೆಸೇಜ್. ರಾಹುಲ್ ಅಣ್ಣ ತೂಲೆ ಯಾನ್ ಪುತ್ತೂರು ಪೋಂದಿಲ್ಲ ಅಂದೆ ಸುಮಕ್ಕ. ಹುಡುಕ ಗೌರ್ಮೆಂಟ್ ಬಸ್ ಅಂದೆ ಸುಮಕ್ಕ. ವೈಟಿ ಉಗ್ರಮ್ ಅವು ಫೇಕ್ ಐಡಿ ಅಲ್ಲೇ. ಸುಮಸಿ ಸಾಯಿ ಅಂತ ರವೀಂದ್ರಣ್ಣ. ರವಿ ಅಣ್ಣ ನಮಸ್ತೆ ಅಂತ ಸುಮಕ್ಕ. ಚುಮಕ್ಕ ಅಂತ ಉಮೇಶ್ ಅಣ್ಣ. ಆ ತಾತ ಐಡಿ ಉಂಡಾ ರಾಹುಲ್ ಅಣ್ಣ. ಹೈಡ್ ಮಲ್ತನಲ್ಲ ಬರೋದುಂಡ ತವೆಂಚ. ಉಗ್ರಮ್ ಅಂತ ಹೇಳ್ತಿದ್ದಾರೆ. ಶಿವಕುಮಾರ್ ಅವರು ಎಂಚೊಲ್ಲರು ಯಾನ್ ಹುಷಾರುಲ್ಲ ಇರೆಂಚೊಲ್ಲರು ಚಾ ಪರಿಹಾರ. ರವೀಂದ್ರಣ್ಣ ಅಂತ ಸ್ಪಂದನ ಸಿಸ್. ಉಮೇಶ್ ಅಣ್ಣ ನಮಸ್ತೆ ಅಂತ ಸುಮಕ್ಕ. ಆಯ್ಪೋಯಿ ರಾಹುಲ್ ಅಣ್ಣನ ಅಭಿಮಾನಿಗಳು. ಸ್ಪಂದನ ಸಿಸ್ ಅಂತ ರವೀಂದ್ರಣ್ಣ. ಎಂಕ್ ಏನಿಜ ದಾತ್ನು ಜೆ ಮ್ಯೂಟ್ ಸುಮಕ್ಕ. ರವೀಂದ್ರಣ್ಣ ಆಯನ ಮಠಕ್ಕೆ ಕಡಪುಡ್ನಿ ಅಂದೆ ರಾಹುಲ್ ಅಣ್ಣ. ಎಷ್ಟು ಐಡಿ ಇದೆ ಬಾರಪ್ಪ ಅಂತ ಹೇಳ್ತಿದ್ದಾರೆ ಅಣ್ಣ. ಬಸ್ ಇಟ್ಟು ಪಾತಿರಂದಿಲ್ಲ ಅಂದೆ. ರಾಹುಲ್ ಅಣ್ಣ ಡನ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಉಮೇಶರೇ ಈರ್ನ ಫ್ರೆಂಡ್ ಬರೋದಿಲ್ಲೇರ ಅಂತ ರಾಹುಲ್ ಅಣ್ಣ. ಉಮೇಶ್ ಅಣ್ಣನ ಫ್ರೆಂಡ ಆಂಡ ಮೆಸೇಜ್ ಪೂರ ಈರೇ ಪಾಡೊಂದಿಲ್ಲೇರತ್ತ. ನನ್ನ ಬೇತ ಇತ್ತಂಡ ಬರಡು ಒಂಜೇಶ ತುಕ್ಕ ಒಂಟೆ ಅಂತ ಹೇಳ್ತಿದ್ದಾರೆ ಸುಮಕ್ಕ. ಯಾನು ಉಲ್ಲ ಆತ ಮಠಕ್ಕೆ ಕಡಪುಡ್ರ ಅಂತ ಇತ್ತೆ ಕೊಡೊಂಜಿ ಐಡಿ ಬಾರ್ ಸುಮಕ್ಕ ಆಯ್ನ ಮಣ್ಣು ಕೊಡ್ಬಾಡ್ಲ ಅಂತ ರಾಹುಲ್ ಅಣ್ಣ. ಬಾರಪ್ಪ ಅಂತ ರವೀಂದ್ರಣ್ಣ. ಏರಿಯಾ ಉಗ್ರಮನ್ನ ಫ್ರೆಂಡ್ ಅಂತ ಉಮೇಶ್ ಅಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ ಮಾಡಿ. ಬಾರೋ ಕಂದ ಮೆಣಸಿನಕಾಯಿ ಜ್ಯೂಸ್ ರೆಡಿ ಅಣ್ಣ. ಕೊಡಿ ಉಮೇಶರೇ ಇರೆಗ್ ಫ್ರೆಂಡ್ ಎಂಕ್ ಅಣ್ಣೆ ಉಗ್ರಮ್ ಅಂತ ರವೀಂದ್ರ ಅಣ್ಣ.
ಗಣಪತಿ ಒಂಟೆ ಅಂತ ಹೇಳ್ತಿದ್ದಾರೆ. ಹೌದು, ಒಂಟೆ ಕರೆಕ್ಟ್ ಆನ್ಸರ್. ಮುಂಚಿದ ಪೊಡಿಂಡು ಅಂದೇ ರವೀಂದ್ರಣ್ಣ. ಒಂಟೆ ಆನ್ಸರ್ ಅಂದು ಉಮೇಶ್ ಅಣ್ಣ. ಒಂದಲ್ಲ ಅವೇನಾ? ಶಿವ ಓಂ ಶಾಂತಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ ಗೈಸ್. ಶಿವ ಗೋವಿಂದ ಅಂತ ರಾಹುಲ್ ಅಣ್ಣ. ಶಿವ ಮಾರನಿಗಲ್ಲ. ಏನು ಯಾರಿದ್ದೀರಾ ಬರ್ರಪ್ಪ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಉಮೇಶರ ಶಿವನನ್ನು ಕರ್ಕೊಂಡು ಹೋಗಿ ಮಠಕ್ಕೆ ಅಂತ ಹೇಳ್ತಿದ್ದಾರೆ ರಾಹುಲ್ ಅಣ್ಣ. ರಾಹುಲ್ ಬ್ರೋ ಅಂತೇಳಿ ನಗ್ತಿದ್ದಾರೆ ರವೀಂದ್ರಣ್ಣ. ರಾಹುಲ್ ಅಣ್ಣ ಇನ್ನಕ್ಕೆ ನೋಡ್ತಿದ್ದಾರೆ, ಇನ್ನು ಯಾರು ಬರ್ತಾರಂತ. ನೋಡಿ ಅಪ್ಪಗ ಈ ಸಿಂಗಮ್ಗೂ ದಾಲ ಅವಕಾಶನೇ ಇಜ್ಜ. ಕೃಷ್ಣ ಮಠ ಇದೆ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಿಂಗಮ್ ಚಿಂಗಮ್ ಆಗ್ಯಾಳ ಅದೇ ರಾಹುಲ್ ಅಣ್ಣ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಪ್ರಿಯ ಅವರು ಎಂತ ಪ್ರಿಯ ಅವರೇ ಹೇಳಿ ಹಾಯ್ ಹಾಯ್. ಲೈಕ್ ಕೊಡಿ ಪ್ರಿಯ ಅವರೇ. ಮಂಜುನಾಥ್ ಅವರು ಹಾಯ್ ಅಂತ ಹೇಳ್ತಿದ್ದಾರೆ. ಗುಡ್ ಈವ್ನಿಂಗ್. ಹಾಯ್ ಮಂಜುನಾಥ್ ಅವರೇ, ಲೈಕ್ ಕೊಡಿ ಆಯಿತಾ. ಸಿ ಆನ್ಸರ್ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಆನ್ಸರ್ ಸಿಂಗಮ್ ಪೋಯೆ ಅಂತ ರವೀಂದ್ರಣ್ಣ. ನನೊಂಜಿ ಬತ್ತಳೆ ಅಂತ ರಾಹುಲ್ ಅಣ್ಣ. ಓವಿ ಆರ್ನ ಹಿಂಗೆ ಕಮೆಂಟ್ ಅರ್ಥ ಪುಜಿದಾದೆ ಅಂತ ಮೀ ವಾಟ್ಸಪ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಿರೇಬಿಡ ಸಿಂಗಮ್ ಚಿಂಗಮ್ ಮಲ್ತು ಪಾಡ್ಯಾರ ಅಂತ ಉಮೇಶ್ ಅಣ್ಣ. ರವೀಂದ್ರಣ್ಣ ಗಿಡ ಪುಲೆ ಅಂತ ಹೇಳ್ತಿದ್ದಾರೆ ರಾಹುಲ್ ಅಣ್ಣ. ಹಾಂ ಹೌದು ಕರೆಕ್ಟ್. ಅಯ್ಯೋ ರವೀಂದ್ರಣ್ಣ ವೀರಿಗೆ ಬಿಟ್ಟು ಹೋದಿಲ್ಲ. ರವೀಂದ್ರಣ್ಣ ಬೂರಿಯರಂತ ರಾಹುಲ್ ಅಣ್ಣ. ಒಂಟೆ ಅಲ್ವಾ? ಹೌದು ಒಂಟೆನೇ. ನೀವು ಹೇಳಿದ್ರಲ್ಲ ಅಲ್ಲಿ ಮೇಲೆ ಹೇಳಿದ್ರಿ, ಕರೆಕ್ಟ್. ಭಾರಿ ಅಪರೂಪ ಅದೇ. ಹಾಂ
ಉಮೇಶರು ಬೋರಿಯರ್ ಅಂತ ಹೇಳ್ತಿದ್ದಾರೆ ರಾಹುಲಣ್ಣ. ಕಾಲ್ ಅಂತ ಹೇಳ್ತಿದ್ದಾರೆ ಸುಮಕ್ಕ. ರವಿಬ್ರು ಅಂತ ನಗ್ತಿದ್ದಾರೆ ಸ್ಪಂದನ ಸಿಸ್. ಯಾನ್ ಎತ್ತ್ಯಾವ ಅಂದೆ ಸುಮಕ್ಕ, ಎತ್ತ್ಯಾರ. ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಅಂತ ಹೇಳ್ತಿದ್ದಾರೆ ರಾಹುಲಣ್ಣ. ಲಕ್ಷ್ಮೀಶ ಅವರೇ ಹೇಳಿ, ನನ್ನ ಹೆಸರು ಹೇಳಿ ಮೇಡಮ್ ನೀವು ಇನ್ನೊಂದು ಸಲ. ಹೇಳಿದೆ ಗುಂಡಿಂಡ ಮರ ಬೋರಿಯಾರ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಸುಮಕ್ಕ ರೆಸ್ಟ್ ಮಲ್ಪಲೆ ಅಂತ ರಾಹುಲಣ್ಣ. ಗೊತ್ತಿಲ್ಲ ಬಾಯ್ ಅಂತ ಹೇಳ್ತಿದ್ದಾರೆ ಪ್ರಿಯಾ. ಸಿ ಅಂತ ಹೇಳ್ತಿದ್ದಾರೆ ಚಂದ್ರು ಅವರು. ಕರೆಕ್ಟ್, ಸಿ ಆನ್ಸರ್. ಇಜ್ಜಿ ಕೂಡ ಒಂಜಿ ಬಸ್ಡ್ ಪೋಂದುಲ್ಲ ಕೂಡ ದೂರ ಉಂಡೆ ಸುಮಕ್ಕ. ನಿಮ್ಮೂರು ಯಾವುದು? ನಂದು ಕಾರ್ಕಳ. ಲಕ್ಷ್ಮೀಶ್ ಅವರೇ ಹಾಗೆ ಲೈಕ್ ಕೊಡಿ ಆಯಿತಾ. ಉಮೇಶರ ರವೀಂದ್ರಣ್ಣ ನಿಮ್ಮಿಬ್ಬರಿಗೂ ಲಾಸ್, ನಾನು ಎಂಟ್ರಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ರಾಹುಲಣ್ಣ. ಯಪ್ಪ ದೇವರನೇ, ಒಂದು ಇಂಚಿನೇ ಉಮೇಶ್ ಅಣ್ಣ ಇರ್ನ ಮಂಡೆ. ನಮ್ಮ ಊರು ಅರಸೀಕೆರೆ, ಹಾಸನ ಜಿಲ್ಲೆ ಮೇಡಮ್. ಹೌದಾ, ಮಳೆ ಇದೆಯಾ ನಿಮ್ಮೂರಲ್ಲಿ? ಹೌದೇ ಫುಲ್ ಉಮೇಶ್ ಅಣ್ಣ. ಏತು ದೂರಕ್ಕ ಉಮೇಶರ ಹೆಲಿಕಾಪ್ಟರ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ರಾಹುಲಣ್ಣ. ನಾನು ಈಗ ಒಂದು ಲೈಕ್ ಮಾಡಿದ್ದೆ ನೋಡಿ ಮೇಡಮ್. ಓಕೆ ಥ್ಯಾಂಕ್ ಯು ಲಕ್ಷ್ಮೀಶ್ ಅವರೇ ಲೈಕ್ ಕೊಟ್ಟದ್ದಕ್ಕೆ. ನಾನು ಅಂತ ಹೇಳ್ತಿದ್ದಾರೆ ಸುಮಕ್ಕ. ಅಯ್ಯೋ ರಾಮಣ್ಣ, ನಮ್ಮ ಊರು ಅರಸೀಕೆರೆಯಲ್ಲಿ ಮಳೆನೂ ಇಲ್ಲ ಬೆಳೆನೂ ಇಲ್ಲ ಮೇಡಮ್ ಅಂತ ಹೇಳ್ತಿದ್ದಾರೆ ಲಕ್ಷ್ಮೀಶ್ ಅವರು. ಮಳೆ ಬರುತ್ತೆ ಆಯಿತಾ. ಹೆಲಿಕಾಪ್ಟರ್ ಬಂದಾಗ ಲೇಟ್ ಆವತ್ತೀವಿ ಸುಮಕ್ಕ. ಎಲ್ಲ ಹೆಲಿಕಾಪ್ಟರ್ ಬಂದಾಗ ಸರಿ ಬಾಯ್ ಅಂತ ಹೇಳ್ತಿದ್ದಾರೆ ಪ್ರಿಯಾ ಅವರು. ಬಾಯ್. ಓಕೆ ಮೇಡಮ್ ಬಾಯ್ ಅಂತ ಹೇಳ್ತಿದ್ದಾರೆ. ಬಾಯ್ ಲಕ್ಷ್ಮೀಶ್ ಅವರೇ, ಥ್ಯಾಂಕ್ಸ್ ಸೋ ಮಚ್ ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ಇದು ಯಾರು? ಸುಮಕ್ಕ ಒಂತಲೇ ಹೆಲಿಕಾಪ್ಟರ್ ಬರ್ಪುಂಡು ಎಲಿತ ಮಿತ್ತ ಅಂತ ರಾಹುಲಣ್ಣ. ರವೀಂದ್ರಣ್ಣ ಹೋದ್ ಮಾಯ್ಕಾಯರ್. ಸುಮಕ್ಕ ನಗ್ತಾ ಇದ್ದಾರೆ. ಸೈಡಿಂದ ಲೈಕ್ ಕೊಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸುಮಕ್ಕ ತೂಲೆ ಉಮೇಶ್ ಬೇರೆಗೆ ರಾಹುಲಣ್ಣ ಬನ್ನಿ. ಯಪ್ಪ ನಂಗಂತೂ ಅರ್ಥ ಆಗ್ತಿಲ್ಲ ಅಂತ ಸ್ಪಂದನ ಸಿಸ್. ಒಂಟೆ ಅಂತ ಹೇಳ್ತಿದ್ದಾರೆ ಮಲ್ಲೇಶ್ ಅವರು. ಹೌದು, ಕರೆಕ್ಟ್ ಆನ್ಸರ್.
ದಾದ ಬೈಯಕ್ಕ ಜಿಪ್ಪು. ಹ್ಞೂ ಹಾಂ ಅದೇ ಅಂದ ಮಧ್ಯಾಹ್ನ ಗಂಜಿ ಚಟ್ನಿ ಎಡ್ಡೆ ಹಾಕೊಂಡೆ ಹಾಂ ಬುತ್ತಿಕೊಂಡು ದುಮ್ನ ಅಂದೆ ಕ್ರಿಕೆಟ್ ಮ್ಯಾಚ್ ಅವನು ಕೋಲ ಗಮ್ಮತ್ತೆ ಇನ್ನೂ ಅಲ್ಲ ಹಂಚೋಲ್ಲ ಫಂಕ್ಷನ್ ಅಲ್ಲ ಹಂಚು ಸೌಂಡ್ ಮೈಕಕ್ಕೆ ನಂದು ಯಕ್ಷಗಾನ ಪುರ ಇಜ್ಜತೆ ಇದ್ದ ಹ್ಞೂ ಹಾಂ ತಂಬಿಲವರು ಬರ್ತವೆ ಹ್ಞೂ ಕಿರಣ್ ಅಣ್ಣ ಹಾಯ್ ಹಾಯ್ ಉಮೇಶ್ ಅಣ್ಣ ಥ್ಯಾಂಕ್ ಯು ಸ್ಪಂದನ ಸಿಸ್ ಸುಮಕ್ಕ ಥ್ಯಾಂಕ್ ಯು ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಕಿರಣ್ ಅಣ್ಣ ಥ್ಯಾಂಕ್ ಯು ಅಶೋಕ್ ಬ್ರದರ್ ಹಾಯ್ മമ്മി ಇಂಚಲ್ಲೇರು ಹಾಂ ಅಮ್ಮ ಹುಷಾರಿಲ್ಲೇರಿಗೆ ಇರ್ನಿಲ್ಲ ಇಂಚಲ್ಲೇರು ಕಿರಣ್ ಅಣ್ಣ ಸೌಖ್ಯ ಅಂದೆ ಮುದ್ದು ಸಿಸ್ಸನ ಊರು ಕಾರ್ಕಳ ಅಶೋಕ್ ಬ್ರದರ್ ಏರ್ನ ಓಲು 2 minute ಮ್ಯೂಟ್ ದೀಪವೇ ತಲಪಾಡಿ ಅಂದ 2 minute ಬರ್ತೈತೆ
ನೂರು ಹಾಯ್. ರೋಹನ್ ಹಾಯ್ ರೋಹನ್, ಹೇಗಿದ್ದೀರಾ? ನೂರು ಯಾರು ಯೋಚನೆ ಮಾಡ್ತಿದ್ದಾರೆ, ಎಂತ ನೂರು ಇದ್ದೇನೆ. ಮುದ್ದು ಸಿಸ್ಟರದ್ದು ಪೇಮೆಂಟ್ ಕಟ್ ಮಾಡ್ತೇನೆ, ಲೈವಲ್ಲಿ ಮಾತಾಡ್ತಿಲ್ಲ ಅಂತ ನೂರ ಕಿರಣನ್ ಹೇಳ್ತಿದ್ದಾರೆ. ಮಾತಾಡ್ತಾನೆ ಈ ಮೆಸೇಜ್ ರಿಪ್ಲೈ ಮಾಡಿ ಎಂದು ವಿನಂತಿ. ಹೌದಾ, ಪೇಮೆಂಟ್ ಕೊಡಬೇಡಿ, ಪೇಮೆಂಟ್ ಕಟ್ ಮಾಡಿ ಅಂತ ನೂರು ಅವರು ಕಟ್ ಮಾಡ್ತಾರೆ. ಹಾಂ ಹೌದು, ಕೊಡಲ್ಲ, ಮುದ್ದು ಸಿಸ್ಟಮೆಂಟ್ ನೂರವ್ರೆ ಅಂತ ಹಿಡಿದಿದ್ದಾರೆ ಕಿರಣನ್ನ. ನೂರು ಟೀ ಕುಡಿದ್ರಾ? ಕಿರಣ ಕುಡಿದ್ರಾ? ಸುಸ್ತಾಯಿತು. ಎಂತ ಮಾರೆ, ಎಂತ ಇದು ಪ್ರಿಯಾ ಅವರೇ, ಏನು ಕರೆಕ್ಟ್ ಮೆಸೇಜ್ ಹಾಕಿ. ಮೊದಲೇ ನಿಧಾನ ಹೋಗಿ, ನಿಧಾನನೇ ಹೋಗ್ತಿದ್ದೇನೆ, ಸುಸ್ತಾಯ್ತು. ಸಿದ್ದು ಅವರೇ ಹಾಯ್ ಹಾಯ್. ಹಿಂಗಡೆಯಿಂದ ಕಿರಣಣ್ಣ ಥ್ಯಾಂಕ್ ಯು. ಕಾಫಿ ಆಯಿತಾ? ಕಾಫಿ ಇಲ್ಲ, ನಾನು ಮನೆಗೆ ಹೋಗ್ತಿದ್ದೇನೆ. ಸಿದ್ದು ಅವರೇ ಲೈಕ್ ಕೊಡಿ ಆಯಿತಾ? ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಹೇಗಿದ್ದೀರಾ? ನಾನು ಆರಾಮಿದ್ದೇನೆ, ನೀವು ಹೇಗಿದ್ದೀರಿ? ಗಾಡಿ ತಗೊಂಡ್ರೆ ನಿಮಗೆ ಕಷ್ಟ ಆಗೋದಿಲ್ಲ, ಹೌದಲ್ಲ? ಆದರೆ ನಾನು ಗಾಡಿ ಕೊಂಡೋಗಿ ಗುಂಡಿಗೆ ಹಾಕಿದರೆ ಕಾಫಿ ಆಯಿತಾ ಅಂತ ಕೇಳ್ತಿದ್ದಾರೆ. ಕಾಫಿ ಹಾಂ, ಏನು ಊಟ ಮಾಡಿ? ಊಟ ಅನ್ನ ಸಾರಿತ್ತು ಸಿದ್ದು ಅವರೇ. ಕಾಫಿ ಇಲ್ಲ ನೂರು ಅವರೇ. ಮುದ್ದು ಸಿಸ್ ನಡೆದೊಬ್ಬರ ಸಾಕಾಂಡು ತಿಲೆ ಬಾನದುಲೆ ಸಿ ಆನ್ಸರ್. ಹಾಂ ಕರೆಕ್ಟ್, ಸಿ ಆನ್ಸರ್ ಕರೆಕ್ಟ್ ಇದೆ. ಲೋಕೇಶ್ ಅವರೇ ಕರೆಕ್ಟ್ ಆನ್ಸರ್. ಹಾಗೆ ಲೈಕ್ ಕೊಡಿ ಆಯಿತಾ? ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಇಲ್ಲೊಂದು ಬಂದೆ ಕಾಣ್ತದೆ. ಆವಲಿ ಗ್ರೇಟ್ ಇರ್ ಕಾಂಡೆಲ್ಲ ನಡಪನ್ ಬೈಯಟ್ಲ ಗಾಡಿ ನೆಲ ಹೆಚ್ಚಿನ ಗಾಡಿ ನೇಲ್ಯ ಹೆಚ್ಚಿನ ಅನ್ನೋದಿಲ್ಲ ಅರ್ಥ ಆಯ್ತು.
ಮಸ್ತ್ ಉಂಡೆ ಆಡಿ ಬತ್ತಾನ ಚೂರುಂಡು ನನ್ನ ನೂರವರು ಗುದ್ದ ಇದ್ದಾರೆ. ಇನ್ನೇ ಹಣ್ಣು ಮಾಡ್ತೇನೆ. 2 ಸಲ ಆಯಿತು ಲೈವ್ ಇವತ್ತು, 2 ಅಲ್ಲ 3 ಸಲ ಆಯಿತು. ಓಕೆ ನೂರು, ಲೈವ್ ಎಂಡ್ ಮಾಡ್ತೇನೆ ಆಯಿತಾ. ನಾಳೆ ಸಿಗ್ತೀನಿ ಇನ್ನೊಂದು ಲೈವಲ್ಲಿ, ಓಕೆನಾ. ಕಿರಣ್ ಅಶೋಕ್ ಬ್ರದರ್ ಥ್ಯಾಂಕ್ ಯು. ಎಲ್ಲದ ಲೈವ್ ಇಡ್ತಿಕ್ವ, ಬಾಯ್ ಬಾಯ್. ಹೈಡಲ್ಲಿ ಸಪೋರ್ಟ್ ಮಾಡಿದಂತ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ಲೈಕ್ ಕೊಡುವವರಿದ್ದರೆ ಲೈಕ್ ಕೊಡಿ. ನಡೆದುಕೊಂಡು ಹೋಗೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ವಾಕಿಂಗ್ ಮಾಡಿದಾಗೆ ಆಗುತ್ತೆ. ಕೈ ಕಾಲಿಗೆಲ್ಲ ರಕ್ತ ಚೆನ್ನಾಗಿ ಸಂಚಾರ ಆಗುತ್ತೆ, ತುಂಬ ಒಳ್ಳೆಯದು. ನಿದ್ದೆ ಕೂಡ ಬರುತ್ತೆ. ಹಾಂ ಹೌದು, ನಡೆದುಕೊಂಡು ಹೋಗೋದು ಒಳ್ಳೆಯದು. ಎಂತ ಗೊತ್ತಾ ನೂರು, ನಾನು 2 ಸರಿ ಲೈವ್ ಮಾಡಿದೆ. ಈಗ ಎಂಡ್ ಮಾಡ್ತೇನೆ, ನಾಳೆ ಸಿಗ್ತೇನೆ. ಹಾಗೆ ಲೈಕ್ ಕೊಡುವವರಿದ್ದರೆ ಲೈಕ್ ಕೊಡಿ. 30 ಲೈಕ್ ಆಗಲಿ ಗೈಸ್. ಸಿದ್ದು ಅವರೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಕೊಡಲು ಬಾಕಿ ಇದ್ದವ್ರು ಲೈಕ್ ಕೊಡು. ಮ್ಯೂಟ್ ಇಡ್ತೇನೆ ಆಯಿತಾ, ಸ್ವಲ್ಪ ಲೈಕ್ ಕೊಡಿ ಎಲ್ಲರೂ.